ಮಂಗಳೂರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮಂಗಳೂರಿಗೆ ನಿಜವಾಗ್ಲೂ ಒಂದು ದೊಡ್ಡ ಥ್ಯಾಂಕ್ಸ್. ಬಿಕಾಸ್ ನಾವು ಉಳಿದವರು ಕಣ್ಣಂತೆ ಮಾಡಿದಾಗ ನಾವು ಈ ಭಾಗದ ಸಿನಿಮಾ ಮಾಡಿ ಇಲ್ಲಿನ ಕಲ್ಚರ್ನ ಹೇಳಕ್ಕೆ ಹೊರಟು ತುಳುವಲ್ಲೂ ಸುಮಾರಷ್ಟು ವಿಷಯಗಳನ್ನ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಬಟ್ ಅದು ರೀಚ್ ಆಗಲಿಲ್ಲ ಸರಿಯಾಗಿ. ಪ್ರೊಡ್ಯೂಸರ್ಗಳಿಗೆ ಲಾಸ್ ಆಯಿತು ಅನ್ನೋ ಲೆಕ್ಕಕ್ಕೆ ಹೋಯ್ತದು. ಸೊ ಹಾಗಾಗಿ ಏನಾಯಿತು ಅಂದರೆ ಆ ರೀತಿ ಸಿನಿಮಾಗಳನ್ನು ಕೈ ಹಾಕೋದಕ್ಕೆ ಒಂದು ಭಯ ಇತ್ತು. ಸೊ ನನಗೆ ರಿಕ್ಕಿ ಮಾಡಬೇಕಾದ್ರೆ ಅದರ ಎಫೆಕ್ಟ್ ಕೂಡ ಆಯಿತು. ನನಗೆ ನನ್ನ ಅಲ್ಲಿದ್ದು ಪ್ರೊಡ್ಯೂಸರ್ಗಳು, ಬೆಂಗಳೂರು ಪ್ರೊಡ್ಯೂಸರ್ಸು, ಅವರು ಲೈಕ್ ಉಳಿದವ್ರ ಕಣ್ಣಿನ ಥರ ಮಾಡ್ತೀವಿ ನಾವು ಅನ್ನೋ ಥರ ಹೊರಟ್ಬಿಟ್ರು ಅವರು. ನಮಗೆ ಆ ಡಿಫ್ರೆನ್ಸ್ ಇರಲಿಲ್ಲ. ನಮಗೆ ಆ ಕತೆ ಇವಾಗ ಮಂಗಳೂರಲ್ಲಿ ಹೇಳ್ತೀವಿ, ಆ ಕಲ್ಚರ್ ಹೇಳಬೇಕಷ್ಟೇ. ಇಂಪಾರ್ಟೆಂಟ್ ಕತೆ ಹೇಳಬೇಕು, ಕಲ್ಚರನ್ನು ಬ್ಯಾಕ್ಗ್ರೌಂಡಲ್ಲಿ ಇಡಬೇಕು, ಇಲ್ಲಾಂದರೆ ಡಾಕ್ಯುಮೆಂಟ್ರಿ ಆಗುತ್ತಲ್ಲ ಇದು. ಸೊ ಹಾಗಾಗಿ ಬಟ್ ಆ ಜರ್ನಿಯಲ್ಲಿ ನೀವು ಪ್ರತಿ ಸಿನಿಮಾಕ್ಕೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾನೆ ಬಂದಿದ್ದೀರಾ, ನಮ್ಮ ತಂಡಗಳನ್ನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಲೈಕ್ ಇವಾಗ ಅದಾದಮೇಲೆ ರಿಕ್ಕಿಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತಿಲ್ಲಿ. ಕಿರಿಕ್ ಪಾರ್ಟಿ ಅಂತೂ ಅದನ್ನು ನೀವು ಎಲ್ಲೋ ತೊಗೊಂಡು ಹೋಗಿದ್ದೀರಾ. ಆ್ಯಂಡ್ ಅದಾದಮೇಲೆ ಒಂದು ಮೂಟೆ ಕಥೆಯನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಸೊ ಈ ಎಲ್ಲ ನಮ್ಮ ಟೀಮ್ಗಳನ್ನು ಇಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಡೆಫಿನೆಟ್ಲಿ ನಾವು ಅದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಋಣ ಈಗ ನಮ್ಮ ಮೇಲಿದೆ. ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ ಮೊದಲೊಂದು ಮಾತಿತ್ತು, ಅಂದರೆ ಮಂಗಳೂರು ಕಡೆ ಕನ್ನಡದ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ ಅನ್ನೋದು ಹೊರಗಡೆ ಅವ್ರದ್ದು ಮಾತು. ಈಗ ಇಲ್ಲಿ ಹೀಗೆ ಹೇಳ್ತಾರಲ್ವ, ಆಚೆ ಹಾಗಿರುತ್ತೆ ಅವ್ರದ್ದು, ಮಂಗಳೂರಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಲ್ಲ ಅಂತ. ಮಂಗಳೂರಲ್ಲಿ ಕನ್ನಡಾಭಿಮಾನ ಇಷ್ಟಿದೆಯಾ ಅನ್ನೋ ಮಟ್ಟಿಗೆ ನೀವು ಅವರಿಗೆ ತೋರಿಸಿದ್ದೀರ ಈ ಸಲ. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ, ಹೀಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾಯಿರಿ. ನಾವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿಮ್ಗೆ ಕೊಡೋದಕ್ಕೆ ಪ್ರಯತ್ನಗಳು ಮಾಡ್ತಾನೆ ಹೋಗ್ತೀವಿ. ಥ್ಯಾಂಕ್ ಯು. ರಿಷಬ್ ಶೆಟ್ಟಿ ಅವರಿಗೆ ತುಳು ಬರುತ್ತಾ? ಒಂತೆಂತವ್ರು ಬಂದು